ದೇಶ ಕಂಡ ಅತ್ಯುತ್ತಮ ವೇಗದ ಬೌಲರ್ಗಳಲ್ಲಿ ಓರ್ವರಾದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರ ಮೊಹಮ್ಮದ್ ಶಾಮಿಯವರು ರವಿವಾರ ಸುರತ್ಕಲ್ನ ಕೃಷ್ಣಾಪುರಕ್ಕೆ ಆಗಮಿಸಿದ್ದು ಕ್ರಿಕೆಟ್ ಅಭಿಮಾನಿಗಳಲ್ಲಿ ಮಿಂಚಿನ ಸಂಚಾರ ಸೃಷ್ಟಿಸಿದರು. ಕೃಷ್ಣಾಪುರ ಸರಕಾರಿ ಶಾಲಾ ಕ್ರೀಡಾಂಗಣದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಇನಾಯತ್ ಅಲಿ ಅವರ ಸಹಕಾರದಲ್ಲಿ ಕೃಷ್ಣಾಪುರ ಫ್ರೆಂಡ್ಸ್ ಸರ್ಕಲ್ ಆಯೋಜಿಸಿದ್ದ ಕ್ರಿಕೆಟ್ ಸ್ಪರ್ಧೆಯ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ್ದರು. ಇದೇ ಸಂದರ್ಭ ಮೊಹಮ್ಮದ್ ಶಾಮಿ ಅವರಿಗೆ ಭವ್ಯ ಸ್ವಾಗತವನ್ನು ಕೋರಲಾಯಿತು. ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಧನಲಕ್ಷ್ಮಿ ಪೂಜಾರಿ ಅವರನ್ನು ಮೊಹಮ್ಮದ್ ಶಾಮಿ ಅವರು ಸನ್ಮಾನಿಸಿ ಶುಭ ಹಾರೈಸಿದರು. ಕ್ರೀಡಾಸ್ಥರಿಗೆ ಕಿವಿಮಾತು ಹೇಳಿದ ಅವರು, ಯಾವುದೇ ಕ್ಷೇತ್ರವಿರಲಿ ಕಠಿಣ ಪರಿಶ್ರಮ, ನಿರ್ದಿಷ್ಟ ಗುರಿಯೊಂದಿಗೆ ಮುನ್ನಡೆದಾಗ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ ಎಂದರು. ಮಂಗಳೂರಿನ ಕೃಷ್ಣಾಪುರದಲ್ಲಿ ನನಗೆ ದೊರಕಿದ ಸ್ವಾಗತವನ್ನು ಕಂಡು ಮನದುಂಬಿ ಬಂದಿದೆ. ನಿಮ್ಮೆಲ್ಲರ ಹಾರೈಕೆ ಹೀಗೆ ಮುಂದುವರಿಯಲಿ ಎಂದು ನುಡಿದರು. ಸ್ಥಳೀಯವಾಗಿ ಅಂಡರ್ ಆರ್ಮ್ ಕ್ರಿಕೆಟ್ ಕ್ರೀಡಾಕೂಟವನ್ನು ಮೊದಲಾಗಿ ನೋಡುತ್ತಿದ್ದೇನೆ. ಸ್ಥಳೀಯ ಕ್ರೀಡಾಕೂಟದಲ್ಲೂ ಕೂಡ ಹೆಚ್ಚಿನ ಪರಿಶ್ರಮವನ್ನು ಹಾಕಿದವರಿಗೆ ಜಯ ದೊರಕುತ್ತದೆ. ಸ್ಥಳೀಯ ಮಟ್ಟದ ಕ್ರೀಡೆಗಳಿಗೂ ಕೂಡ ಈ ರೀತಿಯ ಪ್ರೋತ್ಸಾಹ ದೊರಕುತ್ತಿರುವುದು ಸಂತಸದ ವಿಷಯವಾಗಿದೆ. आज जो क्रिकेट देखने को मिला है, मैंने पहली बार देखा है, कभी एक्सपीरियंस भी नहीं किया था, तो ये बहुत अच्छा है। और सबसे बड़ी चीज़ के क्रिकेट को आप जिस भी रूप में पसंद करते हैं, जैसे भी पसंद करते हैं, जैसे भी लोग खेलते हैं उसको हम देखते हैं, वो प्यार प्लेयर्स के लिए बहुत बड़ी चीज़ होता है। हमें स्टार बनाने वाले आप लोग हो, हमें प्यार देने वाले आप लोग हो। जितना भी हम आप लोगों का शुक्रिया अदा करें, परिवार का शुक्रिया अदा करें, फैमिली का, फ्रेंड्स का, वो हमारे लिए कम होता है, क्योंकि मोटिवेट करने के लिए आप लोग हमारे पास हैं। ಈ ಸಂದರ್ಭ ಇನಾಯತ್ ಅಲಿ, ಪ್ರತಿಭಾ ಕುಳಾಯಿ, ಪದ್ಮರಾಜ್ ಆರ್ ಪೂಜಾರಿ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.